ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದ ಗಂಡಿಬಾಗಿಲು ಸಿಯೋನಾಶ್ರಮದಲ್ಲಿ ಕೊರೋನಾ ಸೋಂಕಿತರಾಗಿ ಧರ್ಮಸ್ಥಳದಲ್ಲಿ ಕೊರೋನಾ ಆರೈಕೆ ಕೇಂದ್ರದಲ್ಲಿ ಶುಶ್ರೂಷೆ ಪಡೆದ ಒಟ್ಟು ಜನರಲ್ಲಿ 150 ಮಂದಿ ಆಶ್ರಮಕ್ಕೆ ಮರಳಿದ್ದು, ಇನ್ನುಳಿದ 75 ಮಂದಿ ಸಂಪೂರ್ಣ ಗುಣಮುಖರಾಗಿ ನವಚೈತನ್ಯದೊಂದಿಗೆ ನಾಳೆ ಅಂದರೆ ಬುಧವಾರ ಸಿಯೋನ್ ಆಶ್ರಮಕ್ಕೆ ಮರಳುತ್ತಾರೆ ಅಂತ ಸಿಯೋನ್ ಆಶ್ರಮದ ಮುಖ್ಯಸ್ಥರಾದ ಪೌಲೋಸ್ ಅವರು ಹೇಳಿದ್ದಾರೆ. ಸಿಯೋನ್ ಆಶ್ರಮದ ಎಲ್ಲ ಅನಾಥ ವ್ಯಕ್ತಿಗಳಲ್ಲಿ ಕೊರೋನಾ ಸೋಂಕು ತಗುಲಿತ್ತು. ಇದರಲ್ಲಿ 10 ಮಂದಿ ವಿಕಲಚೇತನರು, 30 ಮಂದಿ 70 ವರ್ಷಕ್ಕೂ ಮಿಕ್ಕಿದ ಹಿರಿಯ ನಾಗರಿಕರು ಹಾಗೂ ಕೆಲವರು ಬುದ್ಧಿಮಾಂದ್ಯರು ಇದ್ದರು. ಆದರೆ ಅವರೆಲ್ಲರೂ ಕೂಡ ಯಾವುದೇ ಪ್ರಾಣಾಪಾಯ ಇಲ್ಲದೆ ಆಶ್ರಮಕ್ಕೆ ಮರಳಿದ್ದಾರೆ. ಕೇಂದ್ರದಲ್ಲಿರುವ ವೈದ್ಯರು, ದಾದಿಯರು, ನೌಕರರು, ಸ್ವಯಂ ಸೇವಕರು ಹಾಗೂ ಸಿಬ್ಬಂದಿಯ ನಗುಮೊಗದ ಸೌಜನ್ಯಪೂರ್ಣ ಸೇವೆಯಿಂದ ಸೋಂಕಿತರಲ್ಲಿ ಭಯ, ಆತಂಕ ನಿವಾರಿಸಿ ನವ ಚೈತನ್ಯದೊಂದಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಇವರಿಗೆ ಅತ್ಯಂತ ಹೆಚ್ಚು ಅಚ್ಚುಕಟ್ಟಾದಂಥ ಸೇವೆಯನ್ನು ನೀಡಲಾಗಿತ್ತು. ಬೆಳಗ್ಗೆ ಉಪಹಾರ, 11 ಗಂಟೆಗೆ ಕಷಾಯ ಮತ್ತು ಬಿಸ್ಕೆಟ್, ಮಧ್ಯಾಹ್ನ ಊಟ, ಸಂಜೆ ಕಾಫಿ, ಟೀ, ಕಷಾಯ, ತಿಂಡಿ ಹಾಗೂ ರಾತ್ರಿ ಊಟ ಮತ್ತು ಊಟ ಮಾಡದವರಿಗೆ ಉಪಹಾರ, ಔಷಧಿಯ ಅಗತ್ಯ ಇದ್ದವರಿಗೆ ಔಷಧಿಗಳನ್ನು ನೀಡಲಾಗ್ತಿತ್ತು. ಮಾತ್ರವಲ್ಲದೆ ಸಿರಿ ಸಂಸ್ಥೆಯ ಮೂಲಕ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಎಲ್ಲರಿಗೂ ಉಚಿತ ಬಟ್ಟೆಗಳನ್ನು ನೀಡಿ ಆಶೀರ್ವಾದ ನೀಡಿದರು. ಧರ್ಮಾಧಿಕಾರಿ ಪೂಜ್ಯ ಡಿ ವೀರೇಂದ್ರ ಹೆಗಡೆಯವರು, ಮಾತೃಶ್ರೀ ಹೇಮಾವತಿ ಹೆಗಡೆಯವರು, ಡಿ ಹರ್ಷೇಂದ್ರ ಕುಮಾರ್ ಮಾರ್ಗದರ್ಶನದಲ್ಲಿ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಅವರ ಪೂರ್ಣ ಸಹಕಾರದೊಂದಿಗೆ ಸೋಂಕಿತರಿಗೆ ಮನೆಯ ವಾತಾವರಣದ ಭಾವನೆ ಮೂಡಿ ಬರುವಂತೆ ಸ್ವಚ್ಛ ಹಾಗೂ ಪ್ರಶಾಂತ ಪರಿಸರದಲ್ಲಿ ಆರೋಗ್ಯ ಸೇವೆಯನ್ನು ನೀಡಲಾಗಿದೆ. ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯಾಧಿಕಾರಿ ಡಾಕ್ಟರ್ ಕಲಾವತು ನೇತೃತ್ವದಲ್ಲಿ ಡಾಕ್ಟರ್ ಆಕಾಶ್, ಡಾಕ್ಟರ್ ಚೆನ್ನಕೇಶವ, ಡಾಕ್ಟರ್ ಸುಮನ, ಡಾಕ್ಟರ್ ಸೋನಾ ಮತ್ತು ಹಿರಿಯ ದಾದಿ ಗೀತಾ ಉತ್ತಮ ಸೇವೆಯನ್ನು ನೀಡಿದ್ದಾರೆ. ಧರ್ಮಸ್ಥಳದ ವತಿಯಿಂದ 3 ಜನ ದಾದಿಯರು, ಸಿಯೋನ ಆಶ್ರಮದ 10 ಮಂದಿ ದಾದಿಯರು ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 8 ಜನ ಶಿಕ್ಷಕರು ಸೇವೆಯಲ್ಲಿ ನಿರತರಾಗಿದ್ದಾರೆ. ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣೆಯ 10 ಮಂದಿ ಸದಸ್ಯರು ದಿನದ 24 ಗಂಟೆಯೂ ಸೇವೆಯಲ್ಲಿ ನಿರತರಾಗಿದ್ದರು. ಬೆಳ್ತಂಗಡಿ ತಹಶೀಲ್ದಾರ್ ಮಹೇಶ್, ಜೆಇಒ ಕುಸುಮಾಧರ್ ಭೇಟಿ ನೀಡಿ ಸೂಕ್ತ ನಿರ್ದೇಶನವನ್ನು ನೀಡಿದ್ದಾರೆ. ಆಶ್ರಮದ ಗೋಶಾಲೆಗೆ ಬೇಕಾದ ವ್ಯವಸ್ಥೆಗಳನ್ನು ಪಶುವೈದ್ಯ ಇಲಾಖೆಯ ಹಿರಿಯ ಅಧಿಕಾರಿ ಧರ್ಮಸ್ಥಳದ ಡಾಕ್ಟರ್ ಕೆ ಜಯಕೀರ್ತಿ ಜೈನ್ ಅವರ ಮಾರ್ಗದರ್ಶನದಲ್ಲಿ ಸ್ಥಳೀಯ ಯುವಜನರು ನೀಡಿದ್ದಾರೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಜಯ ಮೋನಪ್ಪಗೌಡ, ಉಪಾಧ್ಯಕ್ಷ ಶ್ರೀನಿವಾಸರಾವ್ ಹಾಗೂ ಸರ್ವ ಸದಸ್ಯರು, ಪಿಡಿಒ ಉಮೇಶ್ ಕೆ ಮತ್ತು ವಿವಿಧ ಟಾಸ್ಕ್ ಫೋರ್ಸ್ ಸದಸ್ಯರು ನಿರಂತರ ಸಹಕಾರ ಮತ್ತು ಸೇವೆಗಳನ್ನು ನೀಡಿದ್ದಾರೆ. ಇದೆಲ್ಲದರ ಫಲವಾಗಿ ಯಾವುದೇ ಪ್ರಾಣಾಪಾಯ ಎದುರಾಗದೆ ಎಲ್ಲ ಸೋಂಕಿತರು ಗುಣಮುಖರಾಗಿದ್ದಾರೆ. ಕೊರೋನಾ ಅಲೆಯಿಂದ ನಮ್ಮ ಆಶ್ರಮದಲ್ಲಿದ್ದ ಎಲ್ಲ ನಿವಾಸಿಗಳಿಗೂ ಕೂಡ ಕೊರೋನಾ ಹಬ್ಬಿ ನಾವು ಎಲ್ಲರನ್ನೂ ಕೂಡ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಪರಿಸ್ಥಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಶಾಸಕರ ಮುತುವರ್ಜಿ ವಹಿಸಿಕೊಂಡು ಅದು ಆ ಕಾಲಕ್ಕೆ ಸರಿಯಾಗಿ ಕ್ಲುಪ್ತ ಸಮಯಕ್ಕೆ ಸರಿಯಾಗಿ ಆಪತ್ತು ಬಾಂಧವ ರೀತಿಯಲ್ಲಿ ಬಂದು ಸಹಕರಿಸಿ ಎಲ್ಲ ರೋಗಿಗಳನ್ನು ಇಲ್ಲಿಂದ ಧರ್ಮಸ್ಥಳ ರಜತಾದ್ರಿಗೆ ಶಿಫ್ಟ್ ಮಾಡಿ ಅವರೆಲ್ಲ ಇವತ್ತು ಗುಣಮುಖರಾಗಿದ್ದಾರೆ. ಆ ಆಗಿದ್ದರಲ್ಲಿ ಸುಮಾರು 150 ಮಂದಿ ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿದ್ದರಲ್ಲಿ ಹೆಚ್ಚಿನ ಅಂಶಗಳು ಬಂದು ಬಾಕಿ ಉಳಿದವರು ಬರ್ತಾ ಇದ್ದಾರೆ. ಬಾಕಿ ಇನ್ನೊಂದು 75 ಮಂದಿ ಮಾತ್ರ ಅಲ್ಲಿ ಉಳಿದಿದ್ದಾರೆ. ಅದು ಬುಧವಾರ ಮತ್ತು ಶುಕ್ರವಾರದೊಳಗೆ ಎಲ್ಲರನ್ನೂ ಕೂಡ ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ನೆಚ್ಚಿನ ಶಾಸಕರ ಪರಿಶ್ರಮ ಅಂತ ಹೇಳಿದರೆ ಅದು ಯಾವುದು ತಪ್ಪಾಗುವುದಲ್ಲ. ಅವರು ಮಾಡಿದ್ದಕ್ಕೆ ಯಾವ ರೀತಿಯಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ನಮಗೆ ಹಸಿವೆ ಎಲ್ಲರಿಗೂ ಇದೆ, ಆದರೆ ಅತಿ ಹಸಿವೆ ಇರುವಾಗ ಆ ಊಟ ಕೊಟ್ಟರೆ ಆ ಊಟಕ್ಕೆ ರುಚಿ ಹೆಚ್ಚಿದೆ. ನಾವು ಉಂಡು ತಿಂದು ತೆಗೆದಾಗ ಊಟ ಕೊಟ್ಟರೆ ನಮಗೆ ಆ ಊಟಕ್ಕೆ ಯಾವುದು ರುಚಿ ಬರುವುದಿಲ್ಲ. ಅಂದರೆ ಅಂಥ ಒಂದು ನಮ್ಮ ಹಸಿವೆ ಸಮಯದಲ್ಲಿ ನಮಗೆ ಅವರು ಆಪತ್ತು ಬಂದವರಾಗಿ ಬಂದು ಅವರ ಶಾಸಕರ ಆ ಹೆಸರು ಇದೆಯಲ್ಲ, ಅದರ ಆ ನಾಮದ ಕರ್ತವ್ಯ, ಅದರ ಬೆಲೆ ಏನೆಂಬುದನ್ನು ನಿಜವಾಗಲೂ ಅವರು
ನಮ್ಮ ಈ ಆಶ್ರಮಕ್ಕೆ ಮಾತ್ರ ಅಲ್ಲ, ಇಡೀ ನಮ್ಮ ಬೆಳ್ತಂಗಡಿ ಕ್ಷೇತ್ರಕ್ಕೆ ಅವರು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಪ್ರಾಯಶಃ ಇಲ್ಲಿ ಕೊರೋನಾದ ಪ್ರಭಾವ ಜಾಸ್ತಿ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ನಾನು ಈ ಆಶ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಗಮನಿಸಿ ತಕ್ಷಣ ಅವರನ್ನು ರಜತಾದ್ರಿಗೆ ಶಿಫ್ಟ್ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಮಾಡಿದ್ವಿ. ಪ್ರಾಯಶಃ ಅದರ ನಂತರ ನಡೆದಿರ್ತಕ್ಕಂಥದ್ದು ಮಾಧ್ಯಮದ ಮೂಲಕ ಮತ್ತು ಇಲ್ಲಿರ್ತಕ್ಕಂಥವು ಎಲ್ರಿಗೂ ನಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಆ ಸಂದರ್ಭದಲ್ಲಿ ನಾನು ಅಲ್ಲಿಯೂ ಉಲ್ಲೇಖ ಮಾಡಿದೆ. ಪ್ರಾಯಶಃ ರಜತಾದ್ರಿಗೆ ತೆಗೆದುಕೊಂಡು ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ದಾಖಲು ಮಾಡಿದ ನಂತರ ಅಲ್ಲಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಅಲ್ಲಿಯ ಆಡಳಿತ ಮಂಡಳಿ ಅವರ ಸಹಕಾರ, ಅದರ ಜೊತೆಗೆ ಪೂಜ್ಯ ಕಾವಂದರು ಮೂಲಕ ಪೂರ್ಣವಾಗಿರ್ತಕ್ಕಂಥ ಅದು ಅನ್ನಪೂರ್ಣದಿಂದ ಆಹಾರ ವ್ಯವಸ್ಥೆಗಳಿರ್ಬೋದು, ಮತ್ತು ಗ್ರಾಮಾಭಿವೃದ್ಧಿ ಯೋಜನೆಯ ವಿಪತ್ತು ನಿರ್ವಹಣಾ ಘಟಕದ ಸ್ವಯಂ ಸೇವಕರ ಕೆಲಸ ಕಾರ್ಯಗಳು, ಅಲ್ಲಿಯ ಧರ್ಮಸ್ಥಳ PSCಯ ಡಾಕ್ಟರ್ಗಳು ಮತ್ತು ಯೋಜನೆಯ ನರ್ಸ್ಗಳು ಮತ್ತು ಆರೋಗ್ಯ ಸಹಾಯಕಿಯರ ಮೂಲಕ ಅವರಿಗೆ ಆರೋಗ್ಯದ ರಕ್ಷಣೆಯನ್ನು ಕೊಡುವ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೊರೋನಾ ಕೇರ್ ಸೆಂಟರನ್ನು ನಮ್ಮ ಶಿವನಾಶ್ರಮದ ಬಂಧುಗಳಿಗೆ ಕೊಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಅಲ್ಲಿಯ ಎಲ್ಲ ವ್ಯವಸ್ಥೆಗಳು ಮಾಡಿತ್ತು. ಆ ಕಾರಣಕ್ಕೋಸ್ಕರ ಅವರಿಗೆಲ್ಲರಿಗೂ ನಾನು ಶಾಸಕನ ನೆಲೆಯಲ್ಲಿ ಅವರಿಗೆ ಅಲ್ಲಿಯ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಪೂಜ್ಯ ಕಾವಂದರಿಗೆ ಮತ್ತು ಕ್ಷೇತ್ರದ ಎಲ್ಲ ವ್ಯವಸ್ಥೆಗೆ ನಾನು ಮನಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ. ಅದರ ಜೊತೆಗೆ ಶಿವನಾಶ್ರಮದಲ್ಲಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗೆ ಸಹಕಾರ ಮಾಡಿರ್ತಕ್ಕಂಥದ್ದು ಈಗಾಗಲೇ ಪೌಲೋಸ್ ಅವರು ಹೇಳಿದರು, ಊರಿನ ಎಲ್ಲರ ಸಹಕಾರದ ಮೂಲಕ ಈ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮಗೆ ಭಾಳ ಸಾಧ್ಯ ಆಯಿತು ಅಂತ. ಪ್ರಾಯಶಃ ಅದಕ್ಕೆ ಮೊದಲದಾಗಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದರ ಜೊತೆಗೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಲ್ಲಿಯ ಗ್ರಾಮ ಪಂಚಾಯತ್ನ ಎಲ್ಲ ಸಿಬ್ಬಂದಿಗಳು, ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು, ಇಲ್ಲಿಯ ನೆರೆಯದ ಡಾಕ್ಟರ್ಗಳಿರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಅವರೆಲ್ಲರೂ ಸಹಕಾರದ ಮೂಲಕ ಇಲ್ಲಿರ್ತಕ್ಕಂಥ ಒಂದಷ್ಟು ಬಂಧುಗಳನ್ನು ಸಹ